ಮೊಟ್ಟ ಮೊದಲನೇದಾಗಿ ಇಲ್ಲಿ ಕರೆಸಿ ತುಂಬ ಒಂದು ಪ್ರೀತಿಯಿಂದ ಸನ್ಮಾನ ಮಾಡಿದ್ದೀರಿ. ಈ ಒಂದು ಸನ್ಮಾನಕ್ಕೆ ನಾನು ಖಂಡಿತ ಆಭಾರಿ ಅಂತೇಳಿ ಹೇಳ್ತಾ ನಿಮ್ಮ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಬಯಸ್ತೇನೆ. ಸನ್ಮಾನ ಮಾಡುವಷ್ಟೇನು ದೊಡ್ಡ ಕೆಲಸ ನಾನು ಮಾಡಿದ್ದೀನಿ ಅಂಥೇಳಿ ಹೇಳೋದಿಲ್ಲ, ಆದರೆ ಮಾಡೋದು ಕಡಿಮೆ ಆಯಿತು ಇನ್ನೂ ಮಾಡಿ ಅಂಥೇಳಿ ಹೇಳಿ ಪ್ರೇರಣೆಗೆ ಬಹುಶಃ ನನಗೆ ಮಾಡಿರಬಹುದು. ಅದು ಖಂಡಿತವಾಗಿ ಧನಾತ್ಮಕವಾಗಿ ನಾನು ಅದನ್ನು ಸ್ವೀಕರಿಸ್ತೇನೆ. JCIಯ ಒಂದು ಮೂಲ ಮಂತ್ರ ಏನಂತೇಳಿದರೆ, ಮನುಕುಲದ ಒಂದು ಉದ್ಧಾರಕ್ಕೆ ಬೇಕಾಗಿರುವಂಥದ್ದೇ ಮನುಷ್ಯನ ಒಂದು ಸಂಪತ್ತು. ಮನುಷ್ಯನು ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದಾಗಲಿಂದ ಒಂದು ದೊಡ್ಡ ಸಂಪತ್ತೇ ಆಗಿರ್ತಾನೆ ಅವನು. ಆದರೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಸಾಮಾಜಿಕ ಹಿನ್ನೆಲೆ ಹೇಗಿರುತ್ತೆ ಅನ್ನೋದರ ಮೇಲೆ ಆ ಒಂದು ಸಂಪತ್ತು ಅನಾವರಣಗೊಳ್ಳುತ್ತಾ ಅಥವಾ ಅಲ್ಲೇ ಅದು ಮುರುಟಿ ಹೋಗುತ್ತಾ ಅನ್ನುವಂಥದ್ದು ಡಿಪೆಂಡ್ ಆಗಿರ್ತದೆ. ಯಾವಾಗಲೂ ಒಂದು ಪರಿಸರ ಅಥವಾ ನಮ್ಮ ಸಮಾಜ ಏನಿದೆ ಅದು ಒಂದು ಮಗುವಿನ ಬೆಳವಣಿಗೆಗೆ ಪೂರಕವಾಗಿರ್ತದೆ. JCIಯ ಒಂದು ತತ್ವ ಎಲ್ಲ ಕಡೆಯಿಂದ ಏನಂತೇಳಿ ಹೇಳಿದರೆ, ಯುವಕರಲ್ಲಿ ಯುವತಿಯರಲ್ಲಿ ಇರುವಂತಹ ಒಂದು ಪ್ರತಿಭೆ ಏನಿದೆ ಅದು ಅನಾವರಣಗೊಳ್ಳಬೇಕು. ಇವತ್ತು ನಾವು ನೋಡಿದ್ದೀವಿ ನಮ್ಮ ಮಕ್ಕಳನ್ನು SSLC PUCಯಲ್ಲಿ ರ್ಯಾಂಕ್ ಬೇಕಾದ್ರೆ ತೆಗಿಲಿ ಅವರು, ಆದರೆ ಮೇಲೆ ಬಂದು ಒಂದು ಎರಡು ಮಾತಾಡು ಅಂತೇಳಿ ಹೇಳಿದರೆ ಆ ಮಕ್ಕಳಿಗೆ ಆಗೋದಿಲ್ಲ. ಅಂದರೆ ಅವರಿಗೆ ಆ ಒಂದು EQ ಅಂತ ಒಂದಿದೆ ನಮ್ಮ ಮೆಡಿಕಲ್ ಅಥವಾ ಸೈನ್ಸಲ್ಲಿ. IQ ನಿಮಗೆಲ್ಲರಿಗೂ ಗೊತ್ತುಂಟು, ಇಂಟೆಲಿಜೆನ್ಸ್ ಕೋಶಂಟ್. EQ ಇಮೋಷ್ನಲ್ ಕೋಶಂಟ್ ಸಿಂಪಲ್ಲಾಗಿ ಒಂದು ಹೇಳೋದಾದರೆ, ಒಬ್ಬ ಮನುಷ್ಯ ಅಥವಾ ಒಂದು ಮಗು ಸಮಾಜದಲ್ಲಿ ಅಡೆತಡೆ ನಿವಾರಿಸಿ ಹೇಗೆ ಬದುಕುತ್ತೆ, ಇಮೋಷನ್ ಅಥವಾ ಒಂದು ಭಾವನೆ ಅಥವಾ ಒಂದು ಏನು ಇಮೋಷನ್ಸ್ ಏನಿದೆ ಅದನ್ನು ಬ್ಯಾರಿಯರನ್ನು ಹೇಗೆ ಪಾಸ್ ಮಾಡಿ ಬರುತ್ತೆ. ಅಂದರೆ ಮುಂದೆ ಸಮಾಜದಲ್ಲಿ ಕಷ್ಟ ಬಂದಾಗ ಇವತ್ತಿನ ಮಕ್ಕಳು ಹೇಗೆ ಎದುರಿಸ್ತಾರೆ, ಅವರು ಭಾಳ ಕಷ್ಟ. ಯಾಕಂದ್ರೆ ಅವರು ಯಾವತ್ತೂ ಕಷ್ಟ ಕಂಡವರಲ್ಲ. ಒಂದೇ ಸರಿ ಕಷ್ಟ ಏನಾದರೂ ಬಂದುಬಿಟ್ರೆ, ಏನಾದರೂ ಕ್ರಿಟಿಕಲ್ ಸಿಚುವೇಶನ್ಸ್ ಬಂದುಬಿಟ್ರೆ ಆವಾಗ ಅವರಿಗೆ ಎದುರಿಸಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಆ ರೀತಿ ನಾವು ನಮ್ಮ ಮಕ್ಕಳನ್ನು ಇಮೋಷ್ನಲ್ ಕೋಶಂಟ್ ಚೆನ್ನಾಗಿರುವಂತೆ ನೋಡಿಕೊಳ್ಳಬೇಕು. 2006ನೇ ಇಸ್ವಿಯಲ್ಲಿ ನಾವು ಈ ಕಾರ್ಯಕ್ರಮನ ಪ್ರಥಮವಾಗಿ ಆಯೋಜಿಸುವಾಗ ಪ್ರಾಯಶಃ ನಮಗೆ ಇಷ್ಟು ವರ್ಷದೊಳಗೆ ನಾವು ಮುಂದುವರ್ಕೊಂಡು ಹೋಗ್ತೇವೆ, ಪ್ರತಿ ವರ್ಷ ಇಂಥ ಕಾರ್ಯಕ್ರಮವನ್ನು ಮಾಡ್ತೇವೆ ಅನ್ನುವಂಥ ಖಂಡಿತ ನಮಗೆ ಭರವಸೆ ಖಂಡಿತ ಇರಲಿಲ್ಲ. ಆದರೆ ಆ ಪ್ರಥಮ ವರ್ಷ ನಾವು ಹುಸೇನ್ ನೈಕಾಡಿ ಅವರ ನೇತೃತ್ವದಲ್ಲಿ ಪ್ರಾರಂಭಿಸಿತು. ನಾನೇ ಅದರ ಸಭಾಪತಿಯಾಗಿದ್ದೆ. ಆ ವರ್ಷ ನಮಗೆ ಸಿಕ್ಕಿದಂತಹ ಉತ್ತೇಜನ ಪ್ರಾಯಶಃ ನಮ್ಮ ಕುಂದಾಪುರದ ಜನಕ್ಕೆ ನಮಗೆ ಕೊಟ್ಟಂತಹ ಪ್ರೋತ್ಸಾಹದಿಂದ ಇವತ್ತು ನಾವು ಈ ಹಂತಕ್ಕೆ ಬಂದಿದೆ. JCI ಅಂತ ಹೇಳಿದರೆ ಅದೇ, ಬಹಳಷ್ಟು ಯುವಕರಿಗೆ ನಮ್ಮಲ್ಲಿ ಬಹಳಷ್ಟು ಯುವಕರಿದ್ದಾರೆ, ಅವರಲ್ಲಿ ಟ್ಯಾಲೆಂಟ್ ಇದೆ, ಅವರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉತ್ಸಾಹ ಇದೆ, ಆದರೆ ಅದಕ್ಕೆ ವೇದಿಕೆ ಸಿಗ್ತಾ ಇಲ್ಲ. ನಾವು ಪ್ರತಿ ಬಾರಿಯೂ ಕೂಡ ಈ JCI ಸಪ್ತಾಹದಲ್ಲಿ ಎಲ್ಲರಿಗೂ ಕಡಿಯುವಂಥದ್ದಷ್ಟೇ, ನಾವೊಂದು ವೇದಿಕೆ ಕೂಡ ಮಾಡ್ತಿದ್ದೇವೆ, ನೀವು ಬನ್ನಿ ಆ ವೇದಿಕೆಯಲ್ಲಿ ಭಾಗವಹಿಸಿ, ನಿಮ್ಮಲ್ಲಿದ್ದಂತಹ ಟ್ಯಾಲೆಂಟನ್ನು ನೀವು ತೋರಿಸಿ. ಈಗಿನ ಸಿಚುವೇಶನ್ ಅಂತ ಹೇಳಿದರೆ, ಈಗಿನ ಜನ್ರೇಷನ್ ಯಾವ ಥರ ಅಂತ ಇದ್ದರೆ, ನಾನು ಒಳ್ಳೆ ಸಂದೇಶ ಕೊಡ್ತೇನೆ ಕೇಳಿ ಅಂತ ಇದ್ದರೂ ಯಾರೂ ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂತ ಹೇಳಿದರೆ ಮೊಬೈಲ್, ಎನಿ ಟೈಮ್ ಮೊಬೈಲಲ್ಲಿ ನೋಡ್ತಾರೆ, ಬೇಕಾದಷ್ಟು ವೀಡಿಯೋಸ್ ಇಮೇಜಸ್ ನೋಡುವಷ್ಟು ಟೈಮ್ ಇರುತ್ತೆ. ಬಟ್ 5 ಮಿನಿಟ್ಸ್ ಯಾರೋ ನಿಮ್ಮ ಫ್ರೆಂಡಿಗೆ ಬಂದು ಒಂದು ಒಳ್ಳೆ ಥಾಟ್ ಇರುವಂಥ ವಿಚಾರ ಹೇಳ್ತಾರೆ ಕೇಳಿ ಅಂತ ಹೇಳಿದರೆ ಯಾರ ಹತ್ರನೂ ಟೈಮ್ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ಪೀಚ್ ಅಂತ ಹೇಳಿದರೆ ಸ್ವಲ್ಪ ಹಿಂದೆನೆ. ಈವನ್ ನಾನು ಕೂಡ ಅಷ್ಟೇ, ಈಗ ಸ್ಟೇಜದ ಮೇಲ್ಗಡೆ ಇದ್ದೇನೆ, ಕೆಳಗಡೆ ಇದ್ದಾಗ ನನಗೂ ಅನಿಸುತ್ತೆ ಯಾವಾಗ ಮುಗಿಯುತ್ತೇನೋ ಅಂತ ಹೇಳ್ಕೊಂಡು. ವಿದ್ಯಾರ್ಥಿಗಳಿಗೋಸ್ಕರ ತುಂಬ ಭಂಡಾರ್ಕಾರ್ಸ್ ಕಾಲೇಜಲ್ಲಿ ಇರ್ಬೋದು, BB ಹೆಗ್ಡೆ ಕಾಲೇಜಲ್ಲಿ ಇರ್ಬೋದು, ವೃತ್ತಿ ಶಿಕ್ಷಣದ ಬಗ್ಗೆ ಸಹ ಮಾರ್ಗದರ್ಶನ ನೀಡಿದ್ದಾರೆ. ಅಂಥವರನ್ನು ಗುರುತಿಸಿ ಸನ್ಮಾನ ಮಾಡಿದ ಒಂದು ಅತ್ಯುತ್ತಮ ಕೆಲಸವನ್ನು JCI ಅವರು ಮಾಡಿದ್ದಾರೆ. ಅದಕ್ಕಾಗಿ JCI ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಒಳ್ಳೆಯ ಕೆಲಸ ಮಾಡಿದವರನ್ನು ನಿಜವಾಗಿ ಹೊಗಳಬೇಕು, ಅವರಿಗೆ ಪ್ರೋತ್ಸಾಹ ನೀಡಬೇಕು. ಮತ್ತು ಈ ರೀತಿ ಪಬ್ಲಿಕ್ಕಾಗಿ ಅದರ ಬಗ್ಗೆ ನಾವು ನಮ್ಮ ಒಂದು ಪ್ರಶಂಸೆಯನ್ನು ಹೇಳಬೇಕು. ಇದು ಬೇರೆಯವರಿಗೂ ಕೂಡ ಒಂದು ಪ್ರೋತ್ಸಾಹ ನೀಡ್ತದೆ. ಒಳ್ಳೆ ಕೆಲಸ ಮಾಡಿದರೆ ನಮ್ಮನ್ನು ಗುರುತಿಸ್ತಾರೆ, ನಾವು ಒಳ್ಳೆ ಕೆಲಸ ಮಾಡಬೇಕು. ಈಗ ಮಕ್ಕಳಿಗೆ ಕೂಡ ಹಾಗೆ, ನಾವು ಮಾರ್ಕ್ ಬಂದಾಗ ಅದು ಎಷ್ಟೇ ಮಾರ್ಕ್ ಬಂದಿರಲಿ ಅವರನ್ನು ವೆರಿ ಗುಡ್ ಅಂತ ತಟ್ಟಿದರೆ, ಅವರ ಬೆನ್ನು ತಟ್ಟಿದರೆ ಅವರಿಗೆ ಮಕ್ಕಳಿಗೆ ಖುಷಿ ಆಗ್ತದೆ. ಮನೆಯಲ್ಲಿ ಹೆಂಡತಿ ಒಳ್ಳೆ ಅಡುಗೆ ಮಾಡಿದಾಗ
ಹೆಂಡತಿಯನ್ನು ಕೂಡ ಪ್ರಶಂಸೆ ಮಾಡಿದಾಗ ಹೆಂಡತಿಗೂ ಕೂಡ ಖುಷಿ ಆಗ್ತದೆ. ಅದೇ ರೀತಿ ಗಂಡ ಅಥವಾ ತಂದೆ ಒಳ್ಳೆಯ ಕೆಲಸ ಮಾಡಿ ಬಂದಾಗ ಅಥವಾ ಒಳ್ಳೆಯ ಒಂದು ಏನೋ ಕೆಲಸ ಮಾಡಿ ಬಂದಾಗ ಅವರನ್ನು ಕೂಡ ನಾವು ಪ್ರಶಂಸಿಸಿದರೆ ಅದರಿಂದ ಒಳ್ಳೆಯ ಪರಿಣಾಮ ಬೀಳ್ತದೆ. ಯಾವಾಗಲೂ ನಾವು ಅದಕ್ಕೇನು ಹೇಳ್ತೇವೆ, ರಿಪಲ್ ಎಫೆಕ್ಟ್ ಅಂತ ಹೇಳಿ, ಸಂತೋಷವನ್ನು ನಾವು ಹಂಚಬೇಕು, ಆದಷ್ಟು ಒಳ್ಳೆಯ ಕೆಲಸವನ್ನು ಹಂಚಬೇಕು. ಈಗ JC ನಮ್ಮ ಹುಸೇನ್ ಹೈಕಾಡಿಯವರ ನೇತೃತ್ವದಲ್ಲಿ 14ನೇ ವರ್ಷ ಇಲ್ಲಿ ಬಂದಿದೆ. 14 ವರ್ಷ ಅವರು ಎಷ್ಟೊಳ್ಳೆ ಕಾರ್ಯಕ್ರಮಗಳನ್ನು ನೀಡಿದರು, ನಮ್ಮ ಕುಂದಾಪುರದ ಜನರಿಗೆ ಎಷ್ಟು ಒಳ್ಳೆಯ ಸಂದೇಶವನ್ನು ನೀಡಿದರು, ಎಷ್ಟೋ ಜನ ಯುವಕರಿಗೆ ಹೆಲ್ಪ್ ಮಾಡಿದರು. ಅವರು ವೃತ್ತಿಯಲ್ಲಿ ಮೇಲೆ ಬರಲಿಕ್ಕೆ ಅಥವಾ ಅವರ ಜೀವನದಲ್ಲಿ ಮೇಲೆ ಬರಲಿಕ್ಕೆ ಅವರಿಗೆ ಇಲ್ಲಿಂದ ಒಂದು ರೀತಿಯ ಮಾರ್ಗದರ್ಶನ ಅಥವಾ ಇಲ್ಲಿ ಸೇರಿದ ಫ್ರೆಂಡ್ಶಿಪ್ಪಿಂದ ಬಹಳ ರೀತಿಯಲ್ಲಿ ಹೆಲ್ಪ್ ಆಗಿದೆ. ಇದು ಹೆಚ್ಚೆಚ್ಚು ಆಗಬೇಕು. ಯಾವಾಗಲೂ ನಾವು ಸಂತೋಷದಲ್ಲಿದ್ದರೆ ಬೇರೆಯವರನ್ನು ನಾವು, ನಮ್ಮ ನಗುಮುಖ ಬೇರೆಯವರಿಗೂ ಸಂತೋಷ ಕೊಡ್ತದೆ. ಫಸ್ಟ್ ಆಫ್ ಆಲ್ ವಿ ವಿಲ್ ಕಮೆನ್ಸ್ ವಿತ್ ದ ಶೋ. ಫ್ಯಾಷನ್ ಶೋ ಇರುತ್ತೆ, ಅದಾದ ನಂತರ ಫ್ಯಾಷನ್ ಕಾಂಪಿಟಿಷನ್ ಇರುತ್ತೆ. ಈ ಎರಡೂ ಕೂಡ ಮಿಕ್ಸ್ ಆಗಿದೆ ಇವತ್ತು. ವಿಶೇಷವಾಗಿ ಇವತ್ತು ಇಂದಿರಾ ಶಿವರಾವ್ ಪಾಲಿಟೆಕ್ನಿಕ್ ಕಾಲೇಜ್ ಪೆರಂಪಳ್ಳಿ ಉಡುಪಿ ಇದರ ಸ್ಟೂಡೆಂಟ್ಸ್ಗಳು ನಿಮ್ಮ ಮುಂದೆ ಇದೀಗ ಬರ್ತಾ ಇದ್ದಾರೆ, ಬಹಳ ಸುಂದರವಾದಂತಹ ಫ್ಯಾಷನ್ ಪೆರೇಡನ್ನು ತಡ್ಕೊಂಡು. ಅದಾದ ತಕ್ಷಣ ಈಗಾಗಲೇ ನಮ್ಮ ಎದುರು ಜಡ್ಜಸ್ಗಳು ಬಂದಿದ್ದಾರೆ. ಅವರ ಸಮ್ಮುಖದಲ್ಲಿ ಪ್ರತಿ ವರ್ಷ ನಡೆಯುವಂತಹ ಸೌಂದರ್ಯ ಸ್ಪರ್ಧೆ, ಇಂಡಿಯನ್ ಕಲ್ಚರ್ ಬೇಸ್ಡ್ ಫ್ಯಾಷನ್ ಕಾಂಪಿಟೇಷನ್ ವಿಚ್ ಈಸ್ ಕಂಡಕ್ಟೆಡ್ ಬೈ ಮೈ ಓನ್ and also Spandana TV and one and only JCI Kundapura city on behalf of JC ಸಪ್ತಾಹ 2019. ಒಂದೊಮ್ಮೆ ಜೋರಾಗಿ ಎಲ್ಲರೂ ಕೂಡ ಚಪ್ಪಾಳೆಯನ್ನು ಕೊಡೋದ್ರ ಮುಖಾಂತರವಾಗಿ ನಮ್ಮ ಮಾಡೆಲ್ಸ್ಗಳಿಗೆ ಸಹಕಾರ ನೀಡಬೇಕು. ಲೆಟ್ಸ್ ಮೂವ್ ಆನ್ ಟು ಡೈರೆಕ್ಟ್ಲಿ ಟು ದ ಫ್ಯಾಷನ್ ಪೆರೇಡ್ ಬೈ ಇಂದಿರಾ ಶಿವರಾವ್ ಪಾಲಿಟೆಕ್ನಿಕ್ ಪೆರಂಪಳ್ಳಿ ಉಡುಪಿ. ಫಸ್ಟ್ ನೇಮ್ ದೀಪಿಕಾ, thereafter ನಿಫಿಯಾ, ಅಲ್ಫಿಯಾ, ದೀಪ್ತಿ, ಕುಮಾರ್, ರಜಿತಾ, ಸೌಮ್ಯ, ಶ್ವೇತಾ, ಜ್ಯೋತ್ ಕುಮಾರ್, ಛಾಯಾ, ಭೂಮಿಕಾ, ನೇತ್ರಾವತಿ, ನಿತೇಶ್, ಐಶ್ವರ್ಯ, ರಶ್ಮಿ. ದೇ ಆರ್ ಕಮಿಂಗ್ ಅಪ್ ಆಫ್ ಏರಿಯಾ. ದಯವಿಟ್ಟು ಚಪ್ಪಾಳೆಗಳನ್ನು ಜಾಸ್ತಿ ಕೊಡ್ತಾ ಇರಬೇಕು. ಇಟ್ ಈಸ್ ನಾಟ್ ಎ ಕಾಂಪಿಟೇಷನ್, ಇಟ್ ಈಸ್ ಜಸ್ಟ್ ಎ ಫ್ಯಾಷನ್ ಪೀರಿಯಡ್.
I'll go read out the participants. Deepika, Alfia, Deepthi, Kumar, Rajatha, Soumya, Shweta, Jyot Kumar, Chaya, Bhumika, Netravati, Nitesh, Aishwarya, Rashmi and Nisha. These are all the models. Ladies and gentlemen, please put your hands together. Youngsters coming over the ramp first time. Who knows, one day they may become the models of India or super models of India. ಸೌಂದರ್ಯ ಸ್ಪರ್ಧೆ JCI ಕುಂದಾಪುರ ಸಿಟಿ ನೇತೃತ್ವದಲ್ಲಿ ನಡೀತಾ ಇದೆ. ಒಂದು ಮುಕ್ತ ವೇದಿಕೆ ನಮ್ಮ ಯುವಕ ಯುವತಿಯರಿಗೆ ತಮ್ಮ ಟ್ಯಾಲೆಂಟ್ಸ್ ಅನ್ನು ತೋರಿಸಲಿಕ್ಕೋಸ್ಕರವಾಗಿ. ನಮ್ಮ ಬಿಗ್ ಹ್ಯಾಂಡ್. ಇಂದಿರಾ ಶಿವರಾಮ್ ಪಾಲಿಟೆಕ್ನಿಕ್ ಪೆರಂಪಳ್ಳಿ ಉಡುಪಿ ಇವರ ಎಲ್ಲ ಸ್ಟೂಡೆಂಟ್ಸ್ಗಳಿವರು. ಐ ರಿಪೀಟ್, ಇಂದಿರಾ ಶಿವರಾಮ್ ಪಾಲಿಟೆಕ್ನಿಕ್ ಪೆರಂಪಳ್ಳಿ ಉಡುಪಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಸ್ನೇಹಿತರೆ, ಖಂಡಿತವಾಗಿ ಇದು ವೆಸ್ಟರ್ನ್ ಸಂಸ್ಕೃತಿ ಅಲ್ಲ, ಆದರೆ ಕಲ್ಚರ್ ನಮ್ಮ ಹತ್ರ ಇರಬೇಕು. ನಮ್ಮ ಕಲ್ಚರನ್ನು ಮಾಡ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಈ ಫ್ಯಾಷನ್ ಶೋನ ಇಂಡಿಯನ್ ಕಲ್ಚರ್ ಬೇಸ್ನಲ್ಲಿ ತಗೊಂಡು ಹೋಗ್ತಾ ಇದ್ದೇವೆ. ಇದಕ್ಕೋಸ್ಕರವಾಗಿ ಬಹಳ ಸುಂದರವಾದ ವೇದಿಕೆ ಸಜ್ಜಾಗಿದೆ. ಎಲ್ಲರೂ ಕೂಡ ಮತ್ತೊಮ್ಮೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ. ಐ ವುಡ್ ಲೈಕ್ ಟು ಕಾಲ್ ಅಪ್ ಆನ್ ದ ಜಡ್ಜಸ್ ಹೂ ಆರ್ ದ ಡಿಸೈಡಿಂಗ್ ಫ್ಯಾಕ್ಟರ್ಸ್. ಅವರ ಕೈಯಲ್ಲಿ ಇವತ್ತು ಎಲ್ಲ ಮಾಡೆಲ್ಸ್ಗಳ ನಿರ್ಣಯ ಇರುತ್ತೆ. ಆದರೂ ಕೂಡ ಒಂದು ವಿಷಯವನ್ನು ಪುನಃ ಹೇಳ್ತೇವೆ, ಪ್ರತಿ ಬಾರಿಯೂ ಕೂಡ ನಾವು ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತೇವೆ. ದಿಸ್ ಈಸ್ ಜಸ್ಟ್ ಎ ಫಾರ್ಮ್ಯಾಟ್ ಆಫ್ ಎ ವೇದಿಕೆ. ನಿಮಗೆ ವೇದಿಕೆ ನಾವು ಕೊಡ್ತೇವೆ. ದಟ್ ಡಸಂಟ್ ಮೀನ್ ಯಾರು ವಿನ್ನರ್ಸ್ಗಳು ಅವರು ಸೂಪರ್ ಮಾಡೆಲ್ಸು ಅಥವಾ ಯಾರು ಲೂಸರ್ಸ್ಗಳು ಅವರು ಲೂಸರ್ಸ್ ಅಂತ ಅರ್ಥ ಅಲ್ಲ. ಎಲ್ಲರೂ ಕೂಡ ವಿನ್ನರ್ಸೇ, ಎಲ್ಲರೂ ಕೂಡ ಪಾರ್ಟಿಸಿಪೆಂಟ್ಸೇ. ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ವಿ ಹ್ಯಾವ್ ಟು ಡಿಸೈಡ್ ಒನ್ ವಿನ್ನರ್. ಅದಕ್ಕೋಸ್ಕರವಾಗಿ ಪುನಃ ನಮಗೆ ಸಿಕ್ಕಲಿಲ್ಲ ಅಂಥದ್ದೆಲ್ಲ ಬೇಜಾರುಗಳು ಇದ್ದೇ ಇರ್ತವೆ. ಪಾರ್ಟಿಸಿಪೆಂಟ್ಸಿಗೆ, ಅವರ ಫ್ಯಾಮಿಲಿಗೆ, ಅವರಿಗೆ ಬಂದವರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೇವೆ, ಜಡ್ಜಸ್ಗಳು ಅವರ ನಿರ್ಣಯವನ್ನು ಕೊಡ್ತಾರೆ. ಅಟ್ ದ ಎಂಡ್ ಆಫ್ ದಿ ಡೇ ದಯರ್ ಡಿಸಿಷನ್ಸ್ ವಿಲ್ ಬಿ ಅಪ್ಹೆಲ್ಡ್. ಸೊ ಆ ರೀತಿಯಲ್ಲಿ ನಾವು ಪ್ರೈಸ್ ಕೊಡ್ತೇವೆ. ಪ್ರತಿ ಬಾರಿಯೂ ಕೂಡ ಗೊಂದಲ ಆಗಬಾರದು ಅನ್ನೋ ಕಾರಣಕ್ಕೆ ಪ್ರಥಮವಾಗಿ ಅದನ್ನು ಹೇಳ್ಕೊಬಿಡ್ತೇವೆ. ಅಂದರೆ ಯಾರು 7-8 ಸ್ಥಾನ ಬಂದು ಸೋತಿದ್ದಾರೆ ಅಂತ ಅರ್ಥ ಅಲ್ಲ. ಫಸ್ಟ್ ಬಂದವರು ವಿನ್ನರ್ಸ್, ಉಳಿದೆಲ್ಲರೂ ಕೂಡ ರನ್ನರ್ಸ್. ಅದೇ ರೀತಿಯಲ್ಲಿ ನಾವು ನಿರ್ಣಯ ಮಾಡಿಕೊಂಡು ಇದೀಗ ಪ್ರಾರಂಭಿಸ್ತಾ ಇದ್ದೇವೆ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಾಲ್ ಅಪ್ ಆನ್ ಅವರ್ ಪ್ರೆಸಿಡೆಂಟ್ ಆ್ಯಂಡ್ ಆಲ್ಸೋ ಈ ಒಂದು ಸಪ್ತಾಹದ ಸಭಾಪತಿ ಹಾಗೂ ಹುಸೇನ್ ಇದರ ಎಲ್ಲ ಈ ಒಂದು ಕಾರ್ಯಕ್ರಮ ಸಂಪೂರ್ಣ ಜವಾಬ್ದಾರಿಯನ್ನು ಪಡ್ಕೊಂಡವರು. ಅವರಿಗೆ ಒಂದು ಜೋರಾಗಿ ಚಪ್ಪಾಳೆ ಬೇಡಬೇಕಾಗ್ತದೆ. ಬೆಳಗಿನಿಂದ ಕೂಡ ಎಲ್ಲರನ್ನು ಕೂಡ ಈ ಒಂದು ಸಂಘಟನೆ ಮಾಡಿಕೊಂಡವರು. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಾಲ್ ಅಪ್ ಆನ್ ಪ್ರಸಾದ್ ಸುವರ್ಣ ಸರ್, ಕ್ರಿಯೇಟಿವ್ ಹೆಡ್ ಆಫ್ ಸ್ಪಂದನಾ ಟಿವಿ, ಹೂ ಈಸ್ ಆಲ್ಸೋ ಕೋ ಸ್ಪಾನ್ಸರ್. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ಪ್ಲೀಸ್ ವೆಲ್ಕಮ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಜಯಚಂದ್ರ ಶೆಟ್ಟಿ ಅವರು ಸರ್ ವೇದಿಕೆ ಮೇಲೆ ಬಂದು ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಹಾಗೂ ನೆಕ್ಸ್ಟ್ ಪ್ರೆಸಿಡೆಂಟ್ ನಾಗೇಶ್ ನಾವ್ಡ, ಹಾಗೆ ಪೂರ್ವಾಧ್ಯಕ್ಷರು ಯಾರಿದ್ದರೂ ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೊಳ್ತಾ ಇದ್ದೇವೆ. ಅವರಿಗೆ ಶ್ರೀಧರ್ ಸುವರ್ಣ ಎಲ್ಲಿದ್ದರೂ ಈ ಕಡೆ ಬರಬೇಕು. ಅವರಿಗೆ ಒಂದು ಫೈಲನ್ನು ಹಾಗೆ ರೋಸನ್ನು ಹಸ್ತಾಂತರಿಸಬೇಕಾಗಿ ಕೋರಿಕೊಳ್ತಾ ಇದ್ದೇವೆ. ನೆಕ್ಸ್ಟ್ ಐ ವುಡ್ ಲವ್ ಟು ಕಾಲ್ ಅಪ್ ಆನ್ RJ 92.7 ಬಿಗ್ FM, ಮಿಸ್ ಸ್ಫೂರ್ತಿ. ಪ್ಲೀಸ್ ಕಮ್ ಅಪ್ ಟು ದ ಸ್ಟೇಜ್. ಶಿ ಈಸ್ ಅ ಜರ್ನಲಿಸ್ಟ್, ಮಾಸ್ ಕಮ್ಯುನಿಕೇಷನ್ಸ್. ದಯವಿಟ್ಟು ಸ್ಫೂರ್ತಿ RJ 92 ಬಿಗ್ FM ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೇದಿಕೆ ಮೇಲೆ ಬರಬೇಕು, ಹಾಗೆ ಈ ಒಂದು ಫೈಲನ್ನು ಕೂಡ ಪಡ್ಕೊಳ್ಬೇಕು ಅಂತ ಕೋರಿಕೊಳ್ತಾ ಇದ್ದೇವೆ. ಹಾಗೆ ನೆಕ್ಸ್ಟ್ ಐ ವುಡ್ ಲೈಕ್ ಟು ಕಾಲ್ ಅಪ್ ಆನ್, ಶಿ ಈಸ್ ಅ ಲೋಕಲ್ ಟ್ಯಾಲೆಂಟ್, ಅರುಂಧತಿ ಹೆಗ್ಡೆ, MSFW HR. She is HR in BR Life Hospital. She is a freelancer and also makeup artist. More to add, she is a Yakshagana artist. Please welcome Bigan with a huge applause. ನಮ್ಮ ಹಿರಿಯ ವಕೀಲರಾದ ಮುತ್ತೈ ಹೆಗಡೆ ಅವರ ಮೊಮ್ಮಗಳು, ಹಾಗೆ ಅಲ್ಲಿ ಅವರ ತಾಯಿ ಕೂಡ ಇದ್ದಾರೆ. ಅವರನ್ನು ಕೂಡ ವೇದಾವತಿ ಹೆಗಡೆ ಅವರನ್ನು ಕೂಡ ಗುರುತಿಸ್ತಾ ಇದ್ದೇವೆ. ಹಾಗೆ ಮತ್ತೋರ್ವ ನಿರ್ಣಾಯಕಿ, ನಮಗೆ ನಿರಂತರವಾಗಿ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಸಹಾಯವನ್ನು ನೀಡ್ತಾ ಇರುವಂಥರು ರೋಟರಿ ಆ್ಯಂಡ್ ಪ್ರೀತಿ ಅಜಯ್ ಹವಲ್ದಾರ್. ತಮ್ಮನ್ನು ಕೂಡ ವೇದಿಕೆ ಮೇಲೆ ಚಪ್ಪಾಳೆಗಳ ಮುಖಾಂತರವಾಗಿ ವೇದಿಕೆ ಮೇಲೆ ಆಹ್ವಾನಿಸ್ತಾ ತಾವು ಕೂಡ ಬರಬೇಕಾಗಿ ಕೋರಿಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದ ಮೈನ್ ಸ್ಪಾನ್ಸರ್ ಮೈ ಓನ್ ರೆಡಿಮೇಡ್ ಗಾರ್ಮೆಂಟ್. ಇದು ದ ಬೆಸ್ಟ್ ಪ್ಲೇಸ್ ಫಾರ್ ಆಲ್ ಟೈಪ್ ಆಫ್ ರೆಡಿಮೇಡ್ ಗಾರ್ಮೆಂಟ್. ಹಾಗೆ ಅದರ ಓನರ್ ಕೂಡ ಇಲ್ಲಿದ್ದಾರೆ, ಅಬ್ದುಲ್ ಫತಾ. ಅವರನ್ನು ಕೂಡ ಗುರುತಿಸಿ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇವೆ. ಮೊಹಮ್ಮದ್ ಫತಾ. ಹಾಗೆ ಸ್ಪಂದನಾ ಟಿವಿ, ಫೇಮಸ್ ಚಾನಲ್, ಹೈ ಡೆಫಿನಿಷನ್ ಚಾನಲ್, ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಓಕೆ, ಒನ್ ಸ್ನ್ಯಾಪ್ ಪ್ಲೀಸ್.
ಸಿಟಿ ಸಾಕಷ್ಟು ಕುಂದಾಪುರ ಪರಿಸರದಲ್ಲಿ ಸಮಾಜ ಸೇವೆ ಕಾರ್ಯಕ್ರಮ ಇರ್ಬೋದು, ತರಬೇತಿ ಕಾರ್ಯಕ್ರಮಗಳಿರ್ಬೋದು, ಅಥವಾ ಬೇರೆ ಬೇರೆ ಬಡ ರೋಗಿಗಳನ್ನು ನಾವು ಆಸ್ಪತ್ರೆಗೆ ಹೋಗಿ ಅವರ ವೆಚ್ಚಗಳನ್ನು ಭರಿಸುವಂಥ ಕಾರ್ಯಕ್ರಮ ಇರ್ಬೋದು, ರಕ್ತದಾನ ಶಿಬಿರಗಳು ಇರ್ಬೋದು, ಇಂಥ ಹಲವಾರು ಕಾರ್ಯಕ್ರಮಗಳು, ಸಮಾಜ ಸೇವೆ ಕಾರ್ಯಕ್ರಮಗಳು ನಾವು ಮಾಡುತ್ತಾ ಬಂದಿದ್ದೇವೆ. ಹಾಗೆ ನಾವು JCI ಸಪ್ತಾಹ ಸೆಪ್ಟೆಂಬರ್ 9ರಿಂದ 15ರವರೆಗೆ ನಾವು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ಸುಮಾರು 14 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದು, ಈಗಾಗಲೇ ಕೇವಲ ಒಂದು ವಾರದಲ್ಲಿ ನಾವು 77 ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಯಕ್ಷಗಾನ ಇರಬಹುದು, ನಾಟಕ ಇರಬಹುದು, ಅಥವಾ ಫಿಲ್ಮಿ ಡ್ಯಾನ್ಸ್ ಇರಬಹುದು, ಅಥವಾ ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ತೋರಿಸ್ಪಡಲಿಕ್ಕೆ ಅವರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುವಂಥ ಕಾರ್ಯಕ್ರಮ ಇರಬಹುದು. ಹೀಗೆ ಹಲವು ಕಾರ್ಯಕ್ರಮಗಳನ್ನು JCI ಕುಂದಾಪುರ ಸಿಟಿ ಆಯೋಜನೆ ಮಾಡಿದೆ. ಈ ಸಂದರ್ಭದಲ್ಲಿ ನಾವು ಸೌಂದರ್ಯ ಸ್ಪರ್ಧೆಯನ್ನು ಸಹ ಕುಂದಾಪುರದ ಆಯೋಜನೆ ಮಾಡಿದ್ದೇವೆ. ಮಿಸ್ಟರ್ ಕುಂದಾಪುರ್, ಮಿಸ್ ಕುಂದಾಪುರ್ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಕುಂದಾಪುರದಲ್ಲಿ ಒಂದು ಆಯೋಜನೆ ಮಾಡಿದ್ದೇವೆ. ಈ ಒಂದು ಮಿಸ್ಟರ್ ಕುಂದಾಪುರ ಆಗಿ ಕಾರ್ತಿಕ್ ಅವರು, ಹಾಗೆ ಮಿಸ್ ಕುಂದಾಪುರ ಆಗಿ ವೈಷ್ಣವಿ ಶೇಟ್ರವರು ಈಗಾಗಲೇ ಅವರು ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಸಾಕಷ್ಟು ಸ್ಪರ್ಧಾಳುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸುಮಾರು 20 ಜನ ಇದರ ಬಹುಮಾನವನ್ನು ಬೇರೆ ಬೇರೆ ರೀತಿಯಲ್ಲಿ ಪಡೆದುಕೊಂಡಿರುತ್ತಾರೆ. ಹೀಗೆ ಈ JCI ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸ್ಪಂದನ ಟಿವಿಯವರು ಸಹ ಸಹಕಾರ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ, ಈ ಮಾತನ್ನು ಯಾಕೆ ಹೇಳ್ತಿದ್ದೆ ಅಂತ ಹೇಳಿದ್ರೆ, ಕಳೆದ ವರ್ಷ ನಾವು ನೆರೆ ಪರಿಹಾರ ಇಲ್ಲಿ ಕೊಡಗಿನಲ್ಲಿ ಆಗುವಾಗ ಅವರೊಂದಿಗೆ ಜಂಟಿಯಾಗಿ ಕಾರ್ಯಕ್ರಮ ಮಾಡಿ ಅಲ್ಲಿ ಬೇಕಂತ ಅಗತ್ಯ ವಸ್ತುಗಳನ್ನು ನಾವು ಇಲ್ಲಿ ಕಲೆಕ್ಟ್ ಮಾಡಿ ಪೂರೈಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮೊನ್ನೆ ತಾನೇ ಅಂಕೋಲದಲ್ಲಿ ಪ್ರವಾಹ ಬಂದಿದ್ದ ಸಂದರ್ಭದಲ್ಲಿ ಸಹ ನಾವು ಅಲ್ಲಿಗೆ ಬೇಕಾದ ಸಾಮಗ್ರಿಗಳನ್ನು ನಾವು ಇಲ್ಲಿಂದ ತೆಗೆದುಕೊಂಡು ಮನೆಗೆ ಹೋಗಿ ಹಂಚಿ ಬಂದಿದ್ದೇವೆ. ಇಂಥ ಸಾಮಾಜಿಕ ಕಾರ್ಯಕ್ರಮಗಳನ್ನು ಸಹ ನಾವು ಮಾಡುತ್ತಾ ಬಂದಿದ್ದೇವೆ. ಅದರೊಂದಿಗೆ ಇಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ನಮಗೆ ಸಹಕಾರ ನೀಡಿದ್ದಾರೆ. ಈ ಒಂದು ಸ್ಪರ್ಧೆಯಲ್ಲಿ ಬಂದಂಥ ಏನು ಸ್ಪರ್ಧಾಳುಗಳಿದ್ದಾರೆ ಅವರಿಗೆಲ್ಲರಿಗೂ ನಾವು ಅಭಿನಂದಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. 3 ದೇರ್ ಚಾಯ್ಸ್, ಅವರು ಬೇಕಾದಂದರೆ ಅವರ ಇಚ್ಛೆ ಪಟ್ಟಂಥ ಡ್ರೆಸ್, ಅದರಲ್ಲಿ ಒಂದು ಪ್ರಶ್ನೆ ಇರ್ತದೆ. ಅದಾದ ಮೇಲೆ ಶಿಯರ್ ಟ್ಯಾಲೆಂಟ್, 2 ನಿಮಿಷದವರೆಗೆ ಟ್ಯಾಲೆಂಟ್ಗೆ ಕೂಡ ಈ ಅವಕಾಶವನ್ನು ಇದೇ ವೇದಿಕೆಯಲ್ಲಿ ನೀಡ್ತವೆ. ಓಕೆ, ಆರ್ ದ ಪಾರ್ಟಿಸಿಪೆಂಟ್ಸ್ ಆರ್ ರೆಡಿ? ಪವನ್ ಅಥ್ರಾಡಿ, ಪ್ರಜ್ವಲ್ ಚಿಟ್ಪಾಡಿ, ಪ್ಲೀಸ್ ವೆಲ್ಕಮ್. Kishan Habri. They said you can take only the numbers. Nagesh Kapu. Samuel Kapu.
ಮೂಡುಬೆಳ್ಳೆ. ಚಿರಾಗ್ ತೆಕ್ಕಟ್ಟೆ. ಫೈಸಲ್ ನೆಟ್ಟೂರು. ಪ್ರವೀಣ್ ಕುತ್ಯಾರ್. ಕಾರ್ತಿಕ್ ಮುದ್ರಂಗಡಿ. ಆಲ್ ಪಾರ್ಟಿಸಿಪೆಂಟ್ಸ್ ಮತ್ತೊಮ್ಮೆ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೊಳ್ತಾ ಇದ್ದೇವೆ. ಆಲ್ ಪಾರ್ಟಿಸಿಪೆಂಟ್ಸ್ 1 to 10 ಗೈಸ್, 1 by 1. ಇದೀಗ ಒಂದು ಜೋರಾಗಿ ಚಪ್ಪಾಳೆ. First of all, I would like to call upon model number 1, Swati Karan, Karangrapadi. Participant number 2, Afreen Brahmagiri.
Sadhana Udupi, participant number 3. Shweta Tekate. Riya Udyavara. Shweta from Belmont. Vandana Chitpadi. Medini from Koteshwara. Nikita Pangala. Vaishnavi Kundapura. Swati, Afreen, Sadhana, Shweta, Riya, Shweta, Vandana, Medini, Nikita and Vaishnavi Kundapur.
Let's go. Crazy. What you want now? 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 What you want? Hold up. Hey, for my niggas who be thinking we soft, we don't play. We gon' rock it till the wheels fall off. Hold up. Hey, for my niggas who be acting too bold, take a seat. Hope you're ready for the next episode. Hey. Smoke weed every day. Turn up the bass. All these bands got my pins. It's on the bed. Dead bodies. I'm a headshot. Mama. Tools in the pot, nigga. Be humble. Hold up, bitch. Sit down. Be humble. Hold up, bitch. Sit down. Be humble. Hold up, bitch. Sit down. Turbo Nitro en la máquina. Estamos vivos, mami, ya tú sabes. Pawan Natradi, please welcome. ಪ್ರಜ್ವಲ್ ಚಿಟ್ಪಾಡಿ ಎರಡನೇ ಕ್ರಮಾಂಕದ ಸ್ಪರ್ಧಾಳು. Please welcome Kishan Hebri.
Nagesh Kapu, fourth contestant. Please welcome. Samuel Kapu. ನಿತೇಶ್ ಮೂಡುಬೆಳ್ಳೆ. Participant number 7. Faisal Nitturu. Praveen Kutyar. Jatattavi kalachala pravaha parvatastale Please welcome Mr. Karthik. I'm reading out the name all together. Pavan, Prajwal, Kishan, Nagesh, Samuel, Nitesh, Chirag, Faisal, Praveen and Karthik. All together. The male models, second round of this competition. JCI, Kundapura City, Maimon Ready-Made Garment and Spandana TV. All together conducting this Fashion Show 2019. Saundarya Sparde Bharatiya Samskriti Adharita. Swati Karan, please welcome.
Naveen from Brahmagiri. Sadhana from Udupi. Shweta Dakate, number 4. Ria from Udyavara. Shweta Belman. Vandana Chitpadi, judges participant number 7. Medini Koteshwara. Nikita Pangala. Vaishnavi Kundapura.
ಸಾಧನಾ, ಶ್ವೇತಾ, ರಿಯಾ, ಶ್ವೇತಾ, ವಂದನಾ, ಮೇದಿನಿ, ನಿಖಿತಾ ಆ್ಯಂಡ್ ವೈಷ್ಣವಿ. Does it come as a surprise that I rise? That I dance as if I have diamonds? Swelling and swelling. I'm there. Big hand. Lovely, lovely scene. Please come forward. ಸ್ವಲ್ಪ ಮುಂದೆ ಬನ್ನಿ. That's it. That was a lovely scene.